in favor of Maniyu. ಬಾಲಿವುಡ್ ವಿಭಾಗದಲ್ಲಿ ಈಗಾಗ 26ನೇ ಸ್ಪರ್ಧೆಯನ್ನು ಕಾಣ್ತಾ ಇದ್ದೇವೆ. ಹಾಗಾಗಿ 27ನೇ ಸ್ಪರ್ಧೆಗೆ ಕೂಡ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ವಿಸಿ ಪುತ್ತೂರಿನ ವಿರುದ್ಧ ಗವರ್ಮೆಂಟ್ ಹೈಸ್ಕೂಲ್ ಕೊಡಂಗಡಿ. ಇದು ಬಾಲಕರ ವಿಭಾಗದ ಹೈಸ್ಕೂಲ್. ಮುಂದಿನ ಸ್ಪರ್ಧಾಂಗಣದಲ್ಲಿ 2 ತಂಡಗಳು ಕೂಡ ಕಾಣಿಸಿಕೊಳ್ಳುವಂತೆ ಕರೆಯನ್ನು ರವಾನಿಸ್ತಾ ಇದ್ದಾವೆ. ವಿವೇಕಾನಂದ ಪುತ್ತೂರು, ಗವರ್ಮೆಂಟ್ ಹೈಸ್ಕೂಲ್ ಕೊಡಂಗಡಿ. ಇದು ಮುಂದಿನ ಸ್ಪರ್ಧೆಗೆ ಅಂಕಪಟ್ಟಿಯಲ್ಲಿ 8-13 ಯಶಸ್ವಿ ದಾಳಿ. 11-30 ಕೇವಲ 2 ಅಂಕದ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕಾಂಗ್ರೆಸ್. ಮೊದಲ ವಿಭಾಗದಲ್ಲಿ ಗಮನವನ್ನು ವಿಸ್ತರಿಸಿಕೊಳ್ಳುವ ಮೂಲಕವಾಗಿ ಸ್ಪಷ್ಟವಾದ ಸ್ವಯಂ ಕನ್ನಡ ಜಿಲ್ಲೆಯ ಪ್ರತಿಷ್ಠಿತವಾದಂತಹ ಸಂಸ್ಥೆ ಅತ್ಯಂತ ಶ್ರೇಷ್ಠ ಕಬಡ್ಡಿಯ ಕಾರ್ಯಗಳಿರುವ ಕಾರಣವಾಗಿದೆ. ಅನೇಕ ಯುವ ತಾರೆಗಳು ಅದ್ಭುತವಾದ ಟೈಟಲ್ ಹೋಲ್ಡಿಗೆ ಪ್ರಯತ್ನವನ್ನು ಮಾಡಿರತಕ್ಕಂಥ ಕಾರ್ನರ್ ವಿಭಾಗದ ಆಟಗಾರ. ಇದು ಮೌಲಾನಾ ಆಜಾದ್ ಪುತ್ತೂರು ವಿರುದ್ಧವಾಗಿ ಸೈಡ್ ಜೋಕಿಮ್ ಕನ್ನಡ. ಅక్కడ BLCS ನಂಬರ್ 8 ತೇಜಸ್ವಿನಿ. ಅಂತಿಮವಾಗಿ ಕಾಯ್ದುಕೊಂಡು ಬರುವುದರಲ್ಲಿರುವ ಸ್ಪರ್ಧಾಂಗಣದಲ್ಲಿ 2 ಪ್ರಬಲ ತಂಡಗಳು ಪ್ರಸ್ತುತ ಅವಧಿ ಅದ್ಭುತ ಮುನ್ನಡೆಯನ್ನು ವಿಸ್ತರಿಸಿಕೊಳ್ಳುವ ನಿಲುವುಗಳಲ್ಲಿ ಸೈಡ್ ಜೋಕಿಮ್ ಕಡಮ ಮತ್ತೆ ಮುಂದುವರಿದ ಅಂತರಣ ರೇಖೆ. ಯಶಸ್ವಿ ದಾಳಿಗಾರ ಡಿಸೆಂಬರ್ 8 ತೇಜಸ್ವಿನಿ. ನಿರೀಕ್ಷೆಗಳನ್ನು ದೊಡ್ಡ ಮಟ್ಟದಲ್ಲಿ ಉಳಿಸಿಕೊಂಡಿರುವ ಹೈಸ್ಕೂಲ್ ವಿಭಾಗದ ತಂಡಗಳು ಪ್ರಸ್ತುತ ಈ ಸ್ಪರ್ಧೆಗಳ ಮೊದಲ ತಕ್ಷಣವಾಗಿ PUC ವಿಭಾಗದ ಸ್ಪರ್ಧೆಯು ಕೂಡ ಆರಂಭ ಆಗುತ್ತದೆ. ಹಾಗಾಗಿ ತಂಡಗಳು ತಮ್ಮ ಪೂರ್ವ ಸಿದ್ಧತೆಗಳನ್ನು ಮುಗಿಸಿಕೊಂಡಿರಬೇಕು. PSO ವಿಭಾಗದ ಮೊದಲ ಸ್ಪರ್ಧೆಗಳಿಗೂ ಕೂಡ ಕರೆಯನ್ನು ರವಾನಿಸಿಬಿಡುತ್ತವೆ. ತಂಡಗಳು ಮಾತ್ರ ತಮ್ಮ ಸಿದ್ಧತೆಗಳನ್ನು ಈ ಸ್ಪರ್ಧೆಗಳು ಮುಗಿಯುವ ಸ್ಪರ್ಧೆಗೆ ಪೂರ್ಣವಾಗಿಸಿಕೊಳ್ಳಬೇಕು. ಆ ಬಳಿಕ ಸ್ಪರ್ಧೆಗಳು ಅದ್ಭುತವಾದ ಸೂಪರ್ ಹಾಕಲಾಗ್ತಾ ಇದೆ. DRPU ಕಾಲೇಜ್ ನಾರ್ಚನಂತೋಡು ತಂಡಗಳು ಮೊದಲ ಸ್ಪರ್ಧೆಯ ಕರೆಯಾಗಿದೆ. ಆ ಬಳಿಕ ದ್ವಿತೀಯ ಸ್ಪರ್ಧೆಗೆ ಕುಂಭಶ್ರೀ ನೀರೂರು, ಗುರುದೇವ ಬೆಳಗಡಿ. ತೃತೀಯ ಸ್ಪರ್ಧೆಯಲ್ಲಿ ಶಾರದಾ ಗಣಪತಿ ವಿದ್ಯಾಲಯಗಳ ಕೈರಂಗಲ SMC ನೋಡಬಹುದು. ವಿಜಯ ಮಾನ್ಯ ತುಂಗಪ್ಪ ಮನೆಗೆ ಬೇರೆ ವಿಭಾಗದ ಪಂದ್ಯಾಟ ಆಯೋಜನೆ ಪೊಲೀಸ್ನಲ್ಲಿ ನಮ್ಮನ್ನ ಆರಕ್ಷಕ ತಂಡಕ್ಕೆ ನಮ್ಮನ್ನ ಮನೋಹರ ಕುಮಾರ್ ಹಚ್ಚಿಕೊಂಡಿದ್ದಾರೆ, ಮಾನವ ಸರ್ ಬಂದಿದ್ದಾರೆ, ಆರಕ್ಷಕ ತಂಡದ ಸಿಬ್ಬಂದಿ ಎಲ್ಲ ಕಬಡ್ಡಿ ಪಂದ್ಯಾಟ ನೋಡ್ಕೊಂಡು ಬಂದಿದ್ದೇವೆ. ಅಂಚ ತುಂಗಪಂಡಿ ಬಂದಿದ್ದಾರೆ ಪ್ರತಿಯೊಂದು ಪ್ರದರ್ಶನ ಪಂದ್ಯಕ್ಕೆ ಆರಕ್ಷಕ ಮಾಡಿದ ಸಿಬ್ಬಂದಿ ಇದ್ದಾರೆ. ನನ್ನ ಪ್ರಥಮ ಪಂದ್ಯಾಟ ಆರಕ್ಷಕ ತಂಡದ ಸಿಬ್ಬಂದಿಗೋಸ್ಕರ ಪಂದ್ಯಾಟ ಕಳೆದ ಮಾತ್ರ 33ನೇ ವರ್ಷ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಯೂನಿಫಾರ್ಮ್ ಹಿಡಿದು ನಮ್ಮ ಕಬಡ್ಡಿಗೆ ಕಲರ್ಸ್ ಕೊಟ್ಟು ಜವಾಬ್ದಾರಿ ಚಿಕ್ಕ ವಿಶ್ವಾಸವನ್ನು ಮಲ್ಪೇರ್
ಮಾಡಿ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಪಂದ್ಯಾಟ ತಮಗೆ ಒಳಬರುವಂತಿಗಳ MBRS ಒಬ್ಬ ಅದೇ ರೀತಿ ಅಲಂಕಾರು ಹೈಸ್ಕೂಲ್ ವಿಭಾಗದ ಬಾಲಕಿಯರ ಏಳನೇ ಪಂದ್ಯಾಟಕ್ಕೆ ಇದೀಗ ಪ್ರವೇಶ ಮಾಡ್ತಾ ಇದ್ದಾರೆ MBRS ವರ್ಗದಲ್ಲಿ ಅನೇಕ ಪ್ರತಿಭೆಗಳನ್ನು ಗುರುತಿಸಬಹುದು. ತಾಲೂಕು ಮಟ್ಟದಲ್ಲಿ, ಶಿವಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅದೇ ರೀತಿ ಜೂನಿಯರ್ ವಿಭಾಗದಲ್ಲಿ ನ್ಯಾಷನಲ್ ಆಡಿದಂತಹ ಶ್ರಾವ್ಯ ಇವರನ್ನು ಕೂಡ ಗುರುತಿಸಬಹುದು MBRS ವರ್ಗದಲ್ಲಿ. ಶ್ರೀ ದುರ್ಗಾಬಾದ್ ಅಲಂಕಾರು ಶಿಕ್ಷಕರಾದ ಶ್ರೇಷ್ಠ ದಾಳಿಯಲ್ಲಿ ಇದು ಮೌಲಾನಾ ಆಜಾದ್ ಪುತ್ತೂರಿನ ಶ್ರೇಷ್ಠ ಅಲಂಕಾರ ಶ್ರೇಷ್ಠ ದಾಳಿ ಎರಡು ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಇರುವವರು ಮಾನ್ಯ ಓಪ್ರಸಾದ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಮಾನ್ಯ ಎರಡು ವಿಭಾಗಗಳಲ್ಲಿ ಶ್ರೇಷ್ಠ ಮಟ್ಟದ ಹೈಸ್ಕೂಲ್ ಕಾರ್ಯಗಳ ಸಮಯ ಅಕ್ಕಡಿಗೆ ಮುಂದಿನ ಪಂದ್ಯಕ್ಕೆ ಹೈಸ್ಕೂಲ್ ವಿಭಾಗದ ಬಾಲಕಿಯರ ಪಂದ್ಯಾಟ ಭಗವತಿ ಸಂಕೋಳಿಗೆ ವರ್ಸಸ್ GHS ಗೇರುಘಟ್ಟ. ಕಬಡ್ಡಿಯಲ್ಲಿ ಪರಿವರ್ತನೆಗಳನ್ನು ನಡೆದವೆಲ್ಲ ಆಟಗಾರ 1917ರಲ್ಲಿ ಲಾಸ್ಟ್ ಮಿನಿಟ್ಸ್ 1917 in Kabaddi ಕಡಬ. 2017 2017 ಅಂತರ 3 ಅಂಕಗಳು. ನಾಲ್ಕು ಡಿಫೆಂಡರ್ಗಳ ಮಧ್ಯೆ ರೋಲಿಂಗ್ ಎಸ್ಕೇಪ್ ಆಗುವ ಮೂಲಕ 2018ರಲ್ಲಿ ಮತ್ತೆ ಸ್ಪರ್ಧೆ ಅಂತಿಮ ಕೆಲ ಕ್ಷಣಗಳ ಆಟಗಾರರಾಗಿ ಅಂತರ 2ರಲ್ಲಿ ಸಂದರ್ಭಕ್ಕೆ ತಕ್ಕ ಆಟ ಸ್ಪಷ್ಟವಾದ ಪಾದಚಲನೆ 22-18 22-18ರಲ್ಲಿ ಸ್ಪರ್ಧೆ. ಕೊನೆಯ ನಿಮಿಷ 22 ಚಾನಲ್ನ ಸುಗಂಧ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಕರೆದುಕೊಳ್ತಾ ಇದ್ದೀವಿ. 22-19 22-19 ಅಂತರ 3 ಅಂತಿಮ ನಿಮಿಷದ ಸೆಕೆಂಡ್ಗಳ ಓಟ ಆರಂಭಗೊಂಡಿದೆ. ಅಂತರ 3 ಅಂಕಗಳು ಒಂದು ಸೂಪರ್ ಟ್ಯಾಕಲ್ ಪಂದ್ಯದ ದಿಕ್ಕು ಬದಲಿಸಬಹುದಾಗಿದೆ. ಅಂತರವನ್ನು ಹೆಚ್ಚಿಸಬಹುದು. ಪತ್ರಕರ್ತ ಮಿತ್ರರನ್ನ ಬಹಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಬಯಸ್ತೇವೆ. ಕ್ಲಬ್ಬಿನ
ಸ್ವಾಗತಿಸುವ